ರೋಟರಿ ಕ್ಲಬ್ ಮಂಗಳೂರು ಹಿಲ್ ಸೈಡ್ ಬೊಕ್ಕ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ಒಟ್ಟು ಸೇರಿಗಿಡ ರೈಲ 2018 3D ಲರ್ನಿಂಗ್ ಕಾರ್ಯಕ್ರಮ ನಡತೊಂದಿತ್ತದ ಅವೆಟ್ಟು ಪಾಲ್ದೊತ್ತುನ್ನ ವಿದ್ಯಾರ್ಥಿಗಳು ಕಾರ್ಯಕ್ರಮ ಬಗೆಟ್ಟು ಮೆಚ್ಚುಗೆ ತೆರಿಪಾದರ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜ್ ಬುಕ್ಕ ರೋಟರಿ ಕ್ಲಬ್ ಮಂಗಳೂರು ಹಿಲ್ ಸೈಡ್ ಒಟ್ಟು ಸೇರಿಗಿಡ ರೈಲ 2018 3D ಲರ್ನಿಂಗ್ ಕಾರ್ಯಕ್ರಮ ಡಿಸೆಂಬರ್ 7-13 ಮುಟ ನಡೆದ ಕಾರ್ಯಕ್ರಮ ತರಬೇತಿ ಪಡೆಯಿನ ವಿದ್ಯಾರ್ಥಿಗಳು ತರಬೇತಿ ಬಗೆಟ್ಟು ಮೆಚ್ಚುಗೆ ತೆರಿಪಾದ ನಮ್ಮ ಕುಡ್ಲದೊಟ್ಟಗು ಪಾತಿರಿಯರ ವಿದ್ಯಾರ್ಥಿನಿ ಸುಜ್ಞಾನ ಪಾತಿರ್ದು ಎಡ್ಡೆ ಶಿಬಿರ ಶಿಸ್ತು ಒಟ್ಟಾದ ಕೆಲಸ ಮಲ್ಪರೆ ಪೊಟ್ಟುಗು ಸರಿಯಾದ ಮುಗಿಪುನ ಇಂಚ ಮಾತಾ ವಿಷಯಗಳು ಎಡ್ಡೆ ತಿಳುವಳಿಕೆ ತೆಗೆದನಂತ ಪಂಡಿರ ಅವಳು ಖುಷಿಯಾಗಬೇಕು ಮತ್ತೆ ಹುಡುಗರಿಗೆ ಹುಡುಗರು ಆಲ್ ಟೀಮ್ಸ್ ಓಕೆ ದಿಸ್ ಇಸ್ ಅ ಸ್ಟೋರಿ ಇದರಲ್ಲಿ 3 ಸ್ಟೋರಿ ಉಂಟು ಏನಾದರೂ ಒಂದು ಲೀಡರ್ಸ್ ಜಾಯಿನ್ ಟುಗೆದರ್ ನಾನು ಇಷ್ಟರವರೆಗೆ ಅಟೆಂಡ್ ಮಾಡಿರೋ ಎಲ್ಲ ಕ್ಯಾಂಪ್ಗಳಲ್ಲಿ ತುಂಬ ಒಂದು ಉತ್ತಮವಾದ ಕ್ಯಾಂಪ್ ಅಂತಲೇ ಹೇಳ್ಬೋದು ರೈಲಾ 2018. ಇಲ್ಲಿ ಬಂದು ನಾನು ಹಲವಾರು ವಿಷಯಗಳನ್ನು ಕಲ್ತಿದ್ದೇನೆ. ಅಂದರೆ ಟೈಮ್ ಸೆನ್ಸ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಮತ್ತು ಟೀಮ್ ವರ್ಕ್. ಅಂದರೆ ನಾವು ಇವತ್ತು ಬೆಳಿಗ್ಗೆ ನಮಗೆ ಕೊಟ್ಟಿರೋ ಅಸೈನ್ಮೆಂಟೇ ತೆಗೆದುಕೊಂಡ್ರೆ ನಾವು ನಮಗೆ ಒಂದು ಟಾಸ್ಕ್ ಕೊಟ್ಟರೆ ಅದನ್ನು ಎಲ್ರಿಗೂ ಹೇಗೆ ಶಫಲ್ ಮಾಡಿ ಎಲ್ರಿಗೂ ಒಂದೇ ರೀತಿ ಶೇರ್ ಮಾಡಿ ಹೇಗೆ ನಾವು ಮಾಡ್ಕೊಳ್ಬೋದು ಅಂತ ನಾವು ತಿಳ್ಕೊಂಡ್ವಿ. ಎಷ್ಟೇ ಕೆಲಸ ಇರಲಿ ಅದನ್ನು ನಾವು ಟೈಮ್ಗೆ ರೆಡಿ ಮಾಡ್ತೇವೆ. ಅಂದರೆ ಎಲ್ಲರೂ ಸರಿಯಾಗಿ ಹಂಚ್ಕೊಳ್ತಾರೆ ಕೆಲಸಗಳನ್ನು. ಮತ್ತು ನಾವು ಇಲ್ಲಿ ಸ್ಟೇ ಆಗಿರೋದು ಎರಡೇ ದಿನ ಆದರೂ ಎಲ್ಲರನ್ನು ಒಂದು ತಿಳ್ಕೊಳ್ಳಿಕ್ಕೆ. ಅಂದರೆ ಇಡೀ ಕಾಲೇಜಲ್ಲಿ ಯಾರನ್ನು ನಮಗೆ ಗೊತ್ತಿರಲ್ಲ. ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಅಲ್ಲದಿದ್ದರೆ ಫೈನಲ್ ಇಯರ್ ಯಾರನ್ನು ಗೊತ್ತಿರಲ್ಲ. ಅವರನ್ನೆಲ್ಲ ಈ ಕ್ಯಾಂಪಲ್ಲಿ ಬಂದು ತಿಳ್ಕೊಳ್ಳೋಕ್ಕೆ ಆಯಿತು. ವಿದ್ಯಾರ್ಥಿನಿ ಗಾಯತ್ರಿ ಪಾತಿರ್ದು ರೈಲಾ ಪನ್ಪುನವು ಲೀಡರ್ಶಿಪ್ ಕ್ಯಾಂಪ್ ಆಂಡ ನಾಯಕತ್ವ ಬುಳಿಪವನವು ಮಾತ್ರ ವಾಮಾತ ವಿಷಯಗೂ ಪ್ರಾಮುಖ್ಯತೆ ಕೊರಡು ಅವಿನ ಮಾತ ಕಲ್ಪಾದಿರಂದು ಪಂಡಿರ. ರೈಲಾ ಅನ್ನೋದೊಂದು ಲೀಡರ್ಶಿಪ್ ಕ್ಯಾಂಪ್ ಆಗಿತ್ತು. ನಾವು ಲೀಡರ್ಶಿಪ್ ಬಿಟ್ಟು ಬೇರೆ ಏನೆಲ್ಲ ಕಲಿಬೋದು ಅಂತ ಇದರಲ್ಲಿ ನಮಗೆ ಗೊತ್ತಾಯಿತು. ಒಂದು ಟೀಮ್ ಅಂತ ಹೇಳಿದರೆ ಮಿಂಗ್ಲಿಂಗ್ ಈಸ್ ಇಂಪಾರ್ಟೆಂಟ್. ಯಾವುದೇ ಮಗು ಹುಟ್ಟಿದ ತಕ್ಷಣ ನಡೀಲಿಕ್ಕೆ ಕಲಿಯಲ್ಲ. ಆ ಥರವೇ ಒಂದು ಟೀಮ್ ಅಂದಾಗ ನಾವು ಅಡ್ಜಸ್ಟ್ ಆಗಿಕೊಂಡು ಹೋಗಲಿಕ್ಕೆ ಇದರ ಮೂಲಕ ನಮಗೆ ಗೊತ್ತಾಯಿತು. ಮತ್ತು ರೈಲಾ ಅಂದ ತಕ್ಷಣ ಯಾವುದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಲೀಡರ್ಶಿಪ್ಗೆ ಮಾತ್ರ ಅಲ್ಲ, ಒಂದು ಮನುಷ್ಯನಿಗೆ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಒಬ್ಬರ ಹತ್ರ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬೇಕಂತ ಹೇಳಿ ಈ ಕ್ಯಾಂಪ್ ನಮಗೆ ತಿಳಿಸ್ಕೊಡ್ತು. ಇಷ್ಟೇ ಅಲ್ಲ,